ಭಾರತೀಯ ಜನತಾ ಪಾರ್ಟಿ ಪುಣಚ ಗ್ರಾಮ ಸಮಿತಿ ವತಿಯಿಂದ ಪುಣಚ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದ ಅಭ್ಯರ್ಥಿಗಳಿಗೆ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರಿತು. ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು, ಭ್ರಷ್ಟಾಚಾರದ ಮುಕ್ತ ಆಡಳಿತ ಬಿಜೆಪಿ ಬೆಂಬಲಿತ ಸದಸ್ಯರಿಂದ ಮಾತ್ರ ಸಾಧ್ಯವಿದೆ. ಅವರ ಆಡಳಿತದಲ್ಲಿ ದಕ್ಷ ಪಾರದರ್ಶಕ ಆಡಳಿತವನ್ನ ಮತದಾರರು ನಿರೀಕ್ಷಿಸಬಹುದು ಅಂತ ಹೇಳಿದರು. ಈ ದೇಶವನ್ನು ಆಳುವಂತಹ ಸಂದರ್ಭದಲ್ಲಿ, ಈ ನಾಡನ್ನು ಆಳುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವತ್ತು ನಡ್ಕೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದಾಗ ಲೋಕಸಭಾ ಸದಸ್ಯರಾಗಿ ಪಾರ್ಲಿಮೆಂಟ್ ಅನ್ನು ಪ್ರವೇಶ ಮಾಡುವಾಗ ಆ ಪಾರ್ಲಿಮೆಂಟ್ ಈ ದೇಶದ ದೇವರ ಮನೆ ಅಂತೇಳಿ ಹೋಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ. ಲೋಕಸಭಾ ಸದಸ್ಯರನ್ನು ಉದ್ದೇಶಿಸಿ ಮಾತಾಡಬೇಕಿದ್ರೆ ಹೇಳ್ತಾರೆ, ನಾನು ಈ ದೇಶದ ಪ್ರಧಾನ ಸೇವಕ ಅಂತೇಳಿ. ನಾನು ಹೇಳ್ತೇನೆ, ಈ ಪಂಚಾಯತ್ ಸದಸ್ಯರು ಪುಂಚದ ಪ್ರಧಾನ ಸೇವಕರು. ಮುಂದಿನ ದಿನ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವರು ಸದಾ ಬದ್ಧರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತವನ್ನು ಈ ದೇಶಕ್ಕೆ ಕೊಡ್ತೇನೆ ಅಂತ ಹೇಳಿ ಹರಿಕೃಷ್ಣ ಬಂಟ್ವಾಳ ಉಲ್ಲೇಖ ಮಾಡಿದಂತ ರೀತಿಯಲ್ಲಿ ರಾಜೀವ್ ಗಾಂಧಿ ಅವರು 93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ತರಬೇಕಿದ್ರೆ ಉಲ್ಲೇಖ ಮಾಡ್ತಾರೆ, ನಾನು ₹1 ಡೆಲ್ಲಿಯಿಂದ ಕೊಟ್ಟರೆ ಅದು ಹಳ್ಳಿಗೆ ಬರೋದು 15 ಪೈಸೆ. ಇವತ್ತು ₹1 ಡೆಲ್ಲಿಯಿಂದ ಕೊಟ್ಟರೆ ಪುಂಚಕ್ಕೆ ₹1 ಬೀಳ್ತದೆ. ಅಂತ ಭ್ರಷ್ಟಾಚಾರ ಮುಕ್ತವಾದಂತಹ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಪ್ರಧಾನಿ ಮಾಡಿದಾಗೆ ನಮ್ಮ ಪಂಚಾಯತ್ ಸದಸ್ಯರು ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತವನ್ನು ನಮ್ಮ ಪುಂಚಗೆ ಕೊಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಮಾತನಾಡಿ, ದೇಶದಿಂದ ನಕಲಿ ಗಾಂಧಿಯನ್ನ ಜನರು ತಿರಸ್ಕರಿಸಿದ್ದಾರೆ. ಪ್ರಧಾನಿ ಮೋದಿ ವಿಶ್ವದಲ್ಲಿಯೇ ಅಗ್ರ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವಧಿ ಮುಗಿದ ಸರಕಿನಂತಾಗಿದ್ದು ಜನ ಬೆಂಬಲ ಇಲ್ಲವಾಗಿದೆ ಅಂತ ಹೇಳಿದರು. ಎರಡೇ ಘೋಷಣೆ ಆಗ್ತಿದ್ದದ್ದು, ಅದು ಬೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತನಾಡು, ಅದೇ ಇದ್ದದ್ದು ಹೊರತು ಆಗ ಯಾವ ಘೋಷಣೆ ಇರಲಿಲ್ಲ. ಆಗ ಮಹಾತ್ಮ ಗಾಂಧೀಜಿ ಆ ಮುಂಚೂಣಿಯಲ್ಲಿ ನಿಂತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಇದು 1ನೇ ಗಾಂಧಿ, ಇದು ಒರಿಜಿನಲ್ ಗಾಂಧಿ. ಸ್ವಾತಂತ್ರ್ಯ ಪೂರ್ವದ ಗಾಂಧಿ ಒರಿಜಿನಲ್ ಗಾಂಧಿ. ಸ್ವಾತಂತ್ರ್ಯ ನಂತರದ ಗಾಂಧಿ ಅವರು ನಕಲಿ ಗಾಂಧಿಗಳು. ಈ ನಕಲಿ ಗಾಂಧಿಗಳಿಂದ ಏನಾಗಿದೆ ಅಂತ ಕೇಳಿದ್ರೆ, ಈ ನಕಲಿ ಗಾಂಧಿಗಳ ಚಿಂತನೆ, ನಕಲಿ ಜಾತ್ಯಾತೀತ ಚಿಂತನೆ ಆಯಿತು, ಅವರಲ್ಲಿ ನಕಲಿ ರಾಜಕಾರಣ ಆಯಿತು. ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ಸು ಅವಧಿ ಮುಗಿದ ಸರಕಿನಂತಾಗಿದೆ. ಕಾಂಗ್ರೆಸ್ ಅನ್ನುವಂಥದ್ದು ಅವಧಿ ಮುಗಿದ ಸರಕು. ನೀವು ಮೆಡಿಕಲ್ ಶಾಪಿಗೆ ಹೋದರೆ ಯಾರಾದರೂ ಎಕ್ಸ್ಟ್ರಾ ಡೇಟ್ ಇದೆ, ಇಂಥ ತಾರೀಕು ಇದೆ ಮತ್ತು ತೆಗೆದುಕೊಳ್ಬಾರ್ದು ಡಾಕ್ಟರ್ ಹೇಳ್ತಾರೆ, ತೆಗೆದುಕೊಂಡ್ರೆ ಏನಾಗುತ್ತೆ? ಪುಣಚ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ 20 ಸ್ಥಾನದಲ್ಲಿ 18 ಸ್ಥಾನದಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿದರು. ಸಭಾ ಕಾರ್ಯಕ್ರಮದ ಮೊದಲು ಪುಣಚ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ರ್ಯಾಲಿ ನಡೆಯಿತು. ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಕೊಡಂದೂರು, ತಾಲೂಕು ಪಂಚಾಯತ್ ಸದಸ್ಯೆ ಕವಿತಾ ಸುಬ್ಬನಾಯ್ಕ, ಪುಣಚ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಹರಿಪ್ರಸಾದ್ ಯಾದವ್, ವಿಟ್ಲ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಅರುಣ್ ಎಂ ವಿಟ್ಲ, ಗ್ರಾಮಾಂತರ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಯಶಸ್ವಿನಿ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.